ನಾನು ದನದ ಮಾಂಸ ತಿನ್ನುತ್ತೇನೆ, ಅದನ್ನು ಬೇಡ ಎನ್ನಲು ನೀನು ಯಾರು? ನೀನು ತಿನ್ನು ಎಂದು ಬಲವಂತ ಮಾಡಲ್ಲ. ನನ್ನ ಆಹಾರ ನನ್ನ ಇಷ್ಟ ಎನ್ನಲು ಹೆಚ್ಚು ಧೈರ್ಯ ಬೇಕೆ ಎಂದು ಪ್ರಶ್ನಿಸುವ ಮೂಲಕ ಪ್ರತಿಪಕ್ಷದ ನಾಯಕ ಸಿದ್ದರಾಮಯ್ಯ ರಾಜ್ಯ ಸರ್ಕಾರದ ಜಾರಿ ತಂದಿರುವ ಗೋಹತ್ಯೆ ನಿಷೇಧ ಕಾನೂನನ್ನು ಬಲವಾಗಿ ವಿರೋಧಿಸಿದ್ದಾರೆ. ಗೋಹತ್ಯೆ ನಿಷೇಧ ಕಾಯ್ದೆ ಹೊಸದಲ್ಲ, 1964ರಲ್ಲೇ ಕಾಂಗ್ರೆಸ್ ಜಾರಿಗೆ ತಂದಿತ್ತು. ಈಗ ಅದನ್ನು ಪರಿಷ್ಕರಣೆ ಮಾಡಿ ರಾಜ್ಯ ಸರ್ಕಾರ ಕಾನೂನು ಜಾರಿಗೆ ತರಲು ಮುಂದಾಗಿದೆ ಎಂದರು. ತಿಂತೀನಿ ನೀನ್ ಯಾವನ ಯಾಕೆ ಕೇಳಕ್ಕೆ? ದನಿನ ಮಾಂಸ ತಿಂತೀನಿ ನೀನ್ ಯಾವನ ಯಾಕೆ ಕೇಳಕ್ಕೆ? ದನಿನ ಮಾಂಸ ತಿಂತೀನಿ ನೀನ್ ಯಾವನ ಯಾಕೆ ಕೇಳಕ್ಕೆ? ಇಟ್ ಇಸ್ ಮೈ ರೈಟ್. ಫುಡ್ ಹ್ಯಾಬಿಟ್ಟು ನನ್ನದು, ನಾ ತಿಂತೀನಪ್ಪ. ಹೂ ಆರ್ ಯು ಟು ಕ್ವಶನ್ ಇಟ್? ನೀ ತಿನ್ನೆಲ್ಲ ಬಿಟ್ಬಿಡು. ನಾನು ಐ ಆಮ್ ನಾಟ್ ಗೋಯಿಂಗ್ ಟು ಫೋರ್ಸ್ ಯು. ನಾ ತಿಂತೀನಿ, ನನಗಿಷ್ಟ ತಿನ್ನಕ್ಕೆ. ನೀನ್ ಯಾವನ್ ಕೇಳಕ್ಕೆ? ಅದಕ್ಕೆ ಅದು ಹೇಳಕ್ಕೆ ಧೈರ್ಯ ಬೇಕಾ? ಅವ್ರು ಹೇಳದೆ ಸರಿಯಾಗಿದೆ ಅಂತ ಸುಮ್ಮನೆ ಇಬ್ಬರದು ನಮ್ಮವರು. ಈ ತರದ ಗೊಂದಲಗಳಿದಾವಲ್ಲ, ಈ ಗೊಂದಲಗಳಿಂದ ನೀವು ಹೊರಗಡೆ ಬರೋದು. ದನಿನ ಮಾಂಸ ತಿಂತೀನಿ ನೀನ್ ಯಾವನ ಯಾಕೆ ಕೇಳಕ್ಕೆ?